ಕಾರ್ಕಳ ತಾಲೂಕಿನ 27 ಗ್ರಾಮ ಪಂಚಾಯತ್ಗಳಿಗೆ ಎರಡನೇ ಹಂತದಲ್ಲಿ ಡಿಸೆಂಬರ್ 27ರಂದು ಚುನಾವಣೆ ನಡೆಯಲಿದ್ದು ಇದಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ ಕಾರ್ಕಳ ತಾಲೂಕು ತಹಶೀಲ್ದಾರ್ ಪುರಂದರ ಹೆಗ್ಡೆ ಹೇಳಿದ್ದಾರೆ. ಕಾರ್ಕಳ ತಾಲೂಕು ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಎರಡನೇ ಹಂತದ ಚುನಾವಣೆಗೆ ಡಿಸೆಂಬರ್ 11ರಂದು ಅಧಿಸೂಚನೆ ಹೊರಡಿಸಲಾಗುತ್ತೆ. ನಾಮಪತ್ರ ಸಲ್ಲಿಸಲು ಡಿಸೆಂಬರ್ 16 ಕೊನೆಯ ದಿನಾಂಕವಾಗಿದೆ. ಡಿಸೆಂಬರ್ 17ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಉಮೇದುವಾರಿಕೆ ಹಿಂತೆಗೆದುಕೊಳ್ಳಲು ಡಿಸೆಂಬರ್ 19 ಕಡೆಯ ದಿನವಾಗಿದೆ. ಡಿಸೆಂಬರ್ 27ರಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆಯ ತನಕ ಮತದಾನ ನಡೆಯಲಿದೆ. ಮರು ಮತದಾನದ ಅವಶ್ಯಕತೆ ಇದ್ದಲ್ಲಿ ಡಿಸೆಂಬರ್ 29ರಂದು ನಡೆಯಲಿದೆ. ಡಿಸೆಂಬರ್ 30ರಂದು ಮತ ಎಣಿಕಾ ಪ್ರಕ್ರಿಯೆ ನಡೆಯಲಿದೆ ಅಂತ ಮಾಹಿತಿ ನೀಡಿದರು. ಆ ಪ್ರಕಾರ ಕಾರ್ಕಳದಲ್ಲಿ 27 ತಾರೀಕಿಗೆ 12-20ಕ್ಕೆ ಚುನಾವಣೆ ಆಗುವಂಥದ್ದು. ಮುಖ್ಯವಾಗಿ 11-12-2020ರಂದು ಅಧಿಸೂಚನೆ ಹೊರಡಿಸ್ತಾರೆ. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 16-12-2020. ನಾಮಪತ್ರಗಳನ್ನು ಪರಿಶೀಲನೆಸುವ ದಿನಾಂಕ 17-12-2020. ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 19-12-2020. ಮತದಾನ ಅವಶ್ಯವಿದ್ದರೆ ಮತದಾನವನ್ನು ನಡೆಸಬೇಕಾದ ದಿನಾಂಕ ಅಂದರೆ ಬೆಳಿಗ್ಗೆ 7ರಿಂದ ಸಾಯಂಕಾಲ 5 ಗಂಟೆಯವರೆಗೆ 27-12-2020 ಭಾನುವಾರ. ಮರು ಮತದಾನ ಅವಶ್ಯಕತೆ ಇದ್ದಲ್ಲಿ 29-12-2020. ಮತಗಳ ಎಣಿಕೆಯ ದಿನಾಂಕ 30-12-2020. ಚುನಾವಣೆಯ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕಾದ ಆ ದಿನಾಂಕ 31-12-2020ರವರೆಗೆ ಚುನಾವಣೆಯ ಒಂದು ಈ ವೇಳಾಪಟ್ಟಿಯಾಗಿರ್ತದೆ. ನಮ್ಮಲ್ಲಿ ಒಟ್ಟು ಗ್ರಾಮ ಪಂಚಾಯತ್ಗಳು 27 ಕಾರ್ಕಳ ತಾಲೂಕಿನಲ್ಲಿ ಸಂಬಂಧಪಟ್ಟ ಹಾಗೆ 27 ಆಗಿದೆ. ಯಾಕಂದರೆ ಈಗ ಹೆಬ್ರಿ ಬೇರೆ, ಕಾರ್ಕಳ ತಾಲೂಕು ಬೇರೆ ಬೇರೆ ತಮಗೆ ತಿಳಿದಾಗೆ ಈಗಾಗಲೇ ಘೋಷಣೆ ಆಗಿದೆ. ಕಾರ್ಕಳ ತಾಲೂಕಿನಲ್ಲಿ 193 ಮತದಾನದ ಕೇಂದ್ರಗಳಿದೆ. ಸಾಮಾನ್ಯ 149, ಸೂಕ್ಷ್ಮ 20, ನಕ್ಸಲ್ ಬಾಧಿತ 24 ಮತಗಟ್ಟೆಗಳೆಂದು ಗುರುತಿಸಲಾಗಿದೆ. 27 ಚುನಾವಣಾಧಿಕಾರಿಗಳು, 29 ಸಹಾಯಕ ಚುನಾವಣಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಮತಪೆಟ್ಟಿಗೆಗಳನ್ನು ಸ್ವಚ್ಛಗೊಳಿಸಿ ಭದ್ರತಾ ಕೊಠಡಿಯಲ್ಲಿ ದಾಸ್ತಾನಿರಿಸಲಾಗಿದೆ. ಆರ್ಒ, ಎಆರ್ಒನವರು ತಂತ್ರಾಂಶದಲ್ಲಿ ಚುನಾವಣಾ ದತ್ತಾಂಶ ಅಳವಡಿಸುವ ಕುರಿತು 2 ಹಂತದಲ್ಲಿ ತರಬೇತಿ ಕೊಡಲಿದ್ದಾರೆ ಅಂತ ಹೇಳಿದರು. ಸಂದರ್ಭ ಉಪ ತಹಶೀಲ್ದಾರ್ಗಳಾದ ಕಿಶೋರ್, ಲಕ್ಷ್ಮಿ ಜೊತೆಗಿದ್ರು.